ಎಸ್ ಸಾಮಾಜಿಕ ಕಾರ್ಯಕರ್ತ ಜೊತೆಗೆ ಪ್ರಖರ ವಾಗ್ಮಿಯಾಗಿ ಗುರುತಿಸಿಕೊಂಡಿದ್ದಂತಹ ಮಹೇಂದ್ರ ಕುಮಾರ್ ಅವರು ನಿಧನರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇರುವಂಥದ್ದು. ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಇಂದು ಬೆಳಗ್ಗಿನ ವೇಳೆ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಬಜರಂಗ ದಳದ ರಾಜ್ಯ ಸಂಚಾಲಕರಾಗಿದ್ದರು ಮಹೇಂದ್ರ ಕುಮಾರ್ ಅವರು. ಆ ಬಳಿಕ ಸಂಘ ಪರಿವಾರದ ಕಟು ಟೀಕಾಕಾರರಾಗಿ ಅವರು ಬೆಳೆದು ಬಂದಿದ್ರು ಅನ್ನುವಂಥದ್ದು. ಇವತ್ತು ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಹೃದಯಾಘಾತದಿಂದ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. MS ರಾಮಯ್ಯ ಆಸ್ಪತ್ರೆಯಲ್ಲಿ ಇಹಲೋಕವನ್ನು ತ್ಯಜಿಸಿದ್ದಾರೆ. ಅಂದರೆ ಬಜರಂಗ ದಳದ ಮೂಲಕ ತಮ್ಮ ಸಾಮಾಜಿಕ ಜೀವನವನ್ನು ಆರಂಭಿಸಿದ್ದಂತಹ ಮಹೇಂದ್ರ ಕುಮಾರ್ ಅವರು ಬಳಿಕ ಸಂಘಟನೆಯನ್ನು ಬಿಟ್ಟು ಸರ್ವಧರ್ಮ ಸೌಹಾರ್ದ ಸಾಮರಸ್ಯದ ಬಗ್ಗೆ ಮಾತುಗಳನ್ನು ಆಡ್ತಾ ಇದ್ರು. ಅನೇಕ ಸಮಾವೇಶಗಳು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ತಮ್ಮ ಪ್ರಖರ ಮಾತುಗಳ ಮೂಲಕ ಗಮನವನ್ನು ಸೆಳೆತಾ ಇದ್ರು. ಜೊತೆಗೆ ಅಪಾರ ಜನಮನ್ನಣೆಯನ್ನು ಕೂಡ ಪಡೆದುಕೊಂಡಿದ್ರು. ಇತ್ತೀಚೆಗೆ ಸದ್ದು ಮಾಡಿದ್ದಂತಹ CAA NRC ವಿರುದ್ಧದ ಹೋರಾಟದ ಸಂದರ್ಭದಲ್ಲಿ ಮುಂಚೂಣಿಯಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಅಂದರೆ ಬಜರಂಗ ದಳದ ರಾಜ್ಯ ಸಂಚಾಲಕರಾಗಿದ್ದಂತಹ ಅವರು ಸಂಘಟನೆಯಿಂದ ಹೊರಗಡೆ ಬಂದಂತಹ ಬಳಿಕ ಸಾಮಾಜಿಕ ಜೊತೆಗೆ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದರು. BJP ಮತ್ತು ಸಂಘ ಪರಿವಾರದ ಸಿದ್ಧಾಂತಗಳನ್ನು ವಿರೋಧಿಸಿ ಸಾಕಷ್ಟು ನಿಷ್ಠೂರಗಳನ್ನು ಕೂಡ ಕಟ್ಟಿಕೊಂಡಿದ್ರು ಅನ್ನುವಂಥದ್ದು. ಅಂದರೆ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಮೂಲದ ಮಹೇಂದ್ರ ಕುಮಾರ್ ಬಳಿಕ ಬೆಂಗಳೂರಿನಲ್ಲಿ ನೆಲೆಸಿದ್ರು. ಇನ್ನು ನಮ್ಮ ಧ್ವನಿ ಎನ್ನುವಂಥ ಒಂದು ಸಂಘಟನೆಯನ್ನು ಕೂಡ ಸ್ಥಾಪನೆ ಮಾಡಿದ್ರು. ತಮ್ಮ ಒಂದು YouTube ಚಾನಲ್ ಮೂಲಕ ಅನೇಕ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ರು, ಉಪನ್ಯಾಸಗಳನ್ನು ಕೂಡ ಕೊಡ್ತಾ ಬಂದಿದ್ರು. ಇನ್ನು ಮಹೇಂದ್ರ ಕುಮಾರ್ ಅವರ ನಿಧನಕ್ಕೆ ಎಲ್ಲರೂ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ರಾಜ್ಯಕ್ಕೆ ಒಂದು ಆಘಾತ ಆಗಿದೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿದೆ. ಈ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕೂಡ ಟ್ವೀಟ್ ಮಾಡಿ ತಮ್ಮ ಸಂತಾಪವನ್ನು ಸೂಚಿಸಿದ್ದಾರೆ. ಇನ್ನು ಈಗ ಇಹಲೋಕವನ್ನು ತ್ಯಜಿಸಿರುವಂತಹ ಮಹೇಂದ್ರ ಕುಮಾರ್ ಅವರು ಪತ್ನಿ, 2 ಮಕ್ಕಳು ಹಾಗೂ ಅಭಿಮಾನಿ ಬಳಗವನ್ನು ಅಗಲಿದ್ದಾರೆ. ಸಾಮಾಜಿಕ ಕಾರ್ಯಕರ್ತರಾಗಿ ಗುರುತಿಸಿಕೊಂಡಿದ್ರು ಮಹೇಂದ್ರ ಕುಮಾರ್ ಅವರು. ಜೊತೆಗೆ ಬಜರಂಗ ದಳದಲ್ಲಿ ತೊಡಗಿಸಿಕೊಂಡು ಆ ಬಳಿಕ ಸಂಘಟನೆಯಿಂದ ಹೊರಗಡೆ ಬಂದು ಅನೇಕ ಬಗೆಯ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ರು. ಅನೇಕ ಸಮಾವೇಶಗಳಲ್ಲಿ, ಹೋರಾಟ ಸಭೆಗಳಲ್ಲಿ ಪಾಲ್ಗೊಳ್ತಾ ಇದ್ರು. ಪ್ರಖರ ವಾಗ್ಮಿಯಾಗಿ ಅಂದರೆ ತಮ್ಮ ತೀಕ್ಷ್ಣ ಮಾತುಗಳ ಮೂಲಕ ಗಮನವನ್ನು ಸೆಳೆದಿದ್ದಂತಹ ವ್ಯಕ್ತಿ ಇವತ್ತು ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಬೆಂಗಳೂರಿನ MS ರಾಮಯ್ಯ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿತ್ತು. ಚಿಕಿತ್ಸೆಯನ್ನು ಕೊಡೋದಕ್ಕೆ ಪ್ರಯತ್ನಗಳನ್ನು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ ಅನ್ನುವಂಥದ್ದು. ಅಂದರೆ ಅಪಾರ ಅಭಿಮಾನಿ ವರ್ಗ ಕೂಡ ಇತ್ತು ಅವರಿಗೆ ಅನ್ನುವಂಥದ್ದು. ಬಜರಂಗ ದಳದ ಮೂಲಕ ತಮ್ಮ ಸಾಮಾಜಿಕ ಜೀವನವನ್ನು ಆರಂಭಿಸಿದ್ರು. ಬಳಿಕ ಸಂಘಟನೆಯನ್ನು ಬಿಟ್ಟು ಸರ್ವಧರ್ಮ ಸೌಹಾರ್ದ ಸಾಮರಸ್ಯದ ಬಗ್ಗೆ ಕಾಳಜಿಯಿಂದ ದುಡಿತಾ ಇದ್ರು. ಇನ್ನು ಇತ್ತೀಚೆಗೆ CAA NRC ವಿರುದ್ಧ ಹೋರಾಟಗಳು ನಡೀತಾ ಇದ್ವು. ಆ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಸಂಚಾರವನ್ನು ಕೂಡ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಸಮಾವೇಶಗಳಲ್ಲಿ ಜನರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ರು. ಭಾಷಣವನ್ನು ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸಗಳನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ರು.
ಮಾಡ್ತಾ ಇದ್ರು. ಅಂದರೆ ಹೋರಾಟಗಾರ, ಶಾಂತಿಪ್ರಿಯ, ಸೌಹಾರ್ದ ಪರ, ಪ್ರಗತಿ ಪರ ನಿಲುವುಗಳ ಮೂಲಕ ಇವರು ಗಮನವನ್ನು ಸೆಳೆದಿದ್ರು. ಅವರ ನಿಧನ ಈಗ ಒಂದು ಆಘಾತವನ್ನು ತಂದುಕೊಟ್ಟಿದೆ ಅನ್ನುವಂಥದ್ದನ್ನು ನೋಡಬಹುದು. ಎಲ್ಲರೂ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಮುಖ್ಯವಾಗಿ ರಾಜ್ಯದ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕೂಡ ಈ ನಿಟ್ಟಿನಲ್ಲಿ ಸಂತಾಪವನ್ನು ಸೂಚನೆ ಮಾಡಿದ್ದಾರೆ. ಎಸ್, ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡುವುದಕ್ಕೆ DYFIನ ರಾಜ್ಯಾಧ್ಯಕ್ಷರಾಗಿರುವಂತಹ ಮುನೀರ್ ಕಾಟಿಪಳ್ಳ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಎಸ್, ಪ್ರಗತಿಪರ ಚಿಂತಕ, ಅಂದ್ರೆ ಬಹುಶಃ ಒಂದು ರಾಜ್ಯ ಕಂಡಂತಹ ಉತ್ತಮ ವಾಗ್ಮಿ ಕೂಡ ಹೌದು. ಮಹೇಂದ್ರ ಕುಮಾರ್ ಅವರು ನಿಧನರಾಗಿದ್ದಾರೆ ಅನ್ನುವಂಥದ್ದು ಏನ್ ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ? ಇದು ಬಹಳ ದುಃಖದ ಸಂಗತಿ. ನನಗಂತೂ ಬೆಳಿಗ್ಗೆ ಇದನ್ನು ಕೇಳಿದ ನಂತರ ಇಷ್ಟವರೆಗೂ ನಮ್ಗೆ ಇದರಿಂದ ಚೇತರಿಸಿಕೊಳ್ಳಿಕ್ಕೆ ಆಗಿಲ್ಲ. ನನಗೆ ಬಹಳ ಆತ್ಮೀಯರಾಗಿದ್ರು. ಕಳೆದ 2 ವರ್ಷಗಳಿಂದ ನಾವು ಸತತ ಒಡನಾಟದಲ್ಲಿದ್ವಿ. ಅದು ನಿನ್ನೆ ಸಂಜೆ ಸುಮಾರು 6 ಗಂಟೆ ಹೊತ್ತಿಗೆ ನನ್ನಲ್ಲಿ ಫೋನಲ್ಲಿ ತುಂಬಾ ಹೊತ್ತು ಮಾತಾಡಿದ್ರು. ಆವಾಗೆಲ್ಲ ತುಂಬಾ ಲವಲವಿಕೆಯಿಂದ ಯಾವಾಗ್ಲೂ ಇದ್ದ ರೀತಿಯಲ್ಲಿ ಇದ್ದವರು. ಬೆಳಿಗ್ಗೆ ದಿಢೀರಾಗಿ ಈ ರೀತಿಯ ಸುದ್ದಿ ಬಂದಾಗ ಇದನ್ನು ಯಾವ ರೀತಿ ನಾವು ಎದುರುಗೊಳ್ಳೋದು ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ. ತುಂಬಾ ದೊಡ್ಡ ನಷ್ಟ ಅದು ಅವರಿಗಿದ್ದಂತಹ ಒಂದು ಹಿಂದುತ್ವದ ಸಂಗತಿಗಳು. ಖಂಡಿತಕ್ಕೂ ಈ ಸಂದರ್ಭದಲ್ಲಿ ಅದು ಬಹಳ ದೊಡ್ಡ ನಷ್ಟ. ನನಗಂತೂ ಇದನ್ನ ಅರಗಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ನನಗೊಬ್ಬ ಉತ್ತಮ ಗೆಳೆಯನನ್ನು ಕಳ್ಕೊಂಡಿದ್ದೀನಿ ಮತ್ತು ನಮ್ಮ ಚಳವಳಿಯಲ್ಲಿ ಜೊತೆಗಾರನಾಗಿದ್ದಂತಹ ಮತ್ತು ಈ ಚಳವಳಿಗಳಿಗೆ ಒಂದಿಷ್ಟು ಉತ್ಸಾಹ ತುಂಬ್ತಾ ಇದ್ದಂತಹ ಮತ್ತು ಪ್ರಾಯೋಗಿಕವಾಗಿ ಈ ಮತೀಯ ದ್ವೇಷ, ಕೋಮುವಾದ, ಹಿಂದೂ ಮುಸ್ಲಿಂ ಜಗಳಗಳನ್ನ ಪ್ರಾಯೋಗಿಕ ನೆಲೆಯಲ್ಲಿ ಗ್ರಹಿಸಿ ಅದಕ್ಕೆ ಪರಿಹಾರಗಳನ್ನ ಹುಡುಕ್ತಾ ಇದ್ದಂತ ಅವರ ಸಾಮರ್ಥ್ಯ ಇದೆಯಲ್ಲ, ಅದು ತುಂಬಾ ವಿರಳ ಯಾರಲ್ಲಾದ್ರೂ ಇರೋದು. ಅದರಿಂದಾಗಿ ಇದು ನೋವು ತಂದಿದೆ. ಮತ್ತು ಬಹಳ ಮುಖ್ಯವಾಗಿ ಅವರ ಇಬ್ರು ಮಕ್ಕಳು, ಹೆಂಡತಿ, ತಾಯಿ, ಅವರು ಇದನ್ನ ಯಾವ ರೀತಿ ಭರಿಸ್ತಾರೆ ಅಂತ ನನಗೆ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತುಂಬಾ ನೋವಾಗಿದೆ, ತುಂಬಾ ಬೇಸರ ಆಗಿದೆ. ಅದೇ ಸಂದರ್ಭದಲ್ಲಿ ಈ ಸಾವನ್ನ ಕೆಲವರು ವಿಕೃತವಾಗಿ ಸಂಭ್ರಮಿಸೋದನ್ನು ಕೂಡ ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೆ. ಈ ರೀತಿ ಮಾಡಬಾರ್ದು. ಸಾವನ್ನ ಯಾರು ಕೂಡ ಸಂಭ್ರಮ ಮಾಡಬಾರ್ದು. ನಮ್ಗೆ ವಿರೋಧ ಇದ್ದವರು ಸತ್ರೆ ನಮ್ಗೆ ಅದರ ಬಗ್ಗೆ ಸಂತಾಪ ಸೂಚಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಕನಿಷ್ಠ ಮೌನವನ್ನಾದ್ರೂ ಪಾಲಿಸಬೇಕು ಸಾವಿನ ಸಂದರ್ಭದಲ್ಲಿ. ಇದನ್ನ ನಾನು ಎಲ್ಲಾ ರೀತಿಯ ಎಲ್ಲಾ ವಿಭಾಗದ ಯುವಜನರಲ್ಲಿ ಕೂಡ ಈ ನಿಟ್ಟಿನಲ್ಲಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಅವರಿಗೆ ಈ ಹಿಂದೆ ಈ ರೀತಿ ಅನಾರೋಗ್ಯ ಏನಾದ್ರು ಕಾಣಿಸಿಕೊಂಡಿತ್ತು ಸರ್? ಅಂದ್ರೆ ಹೃದಯ ಸಂಬಂಧಿ ಸಮಸ್ಯೆಗಳು ಏನಾದ್ರು ಇತ್ತ ಅವರಿಗೆ? ಏನಾದ್ರು ಹೇಳ್ಕೊಂಡಿದ್ರ ಅಂತ? ನನಗೆ ಇರುವಂತಹ ಮಾಹಿತಿ ಪ್ರಕಾರ ಹೃದಯಕ್ಕೆ ಸಂಬಂಧಪಟ್ಟ ಯಾವ ಸಮಸ್ಯೆನೂ ಅವರಿಗೆ ಇರ್ಲಿಲ್ಲ. ಸಹಜವಾಗಿ ಒಂದಿಷ್ಟು BP ಇತ್ತು, ಲೈಟ್ ಆಗಿ ಮಧುಮೇಹದ ಸಮಸ್ಯೆ ಇತ್ತು. ಅದು ಬಿಟ್ರೆ ಇನ್ ಯಾವ ಆರೋಗ್ಯದ ಸಮಸ್ಯೆನೂ ಇರ್ಲಿಲ್ಲ. ದಿನಕ್ಕೆ ಕನಿಷ್ಠ 1 ಗಂಟೆ ವಾಕ್ ಮಾಡ್ತಾ ಇದ್ರು, ಲೈಟ್ ಆಗಿ ಎಕ್ಸರ್ಸೈಸ್ ಮಾಡ್ತಾ ಇದ್ರು ಎಲ್ಲ. ಅದ್ರ ಜೊತೆಯಲ್ಲಿ ಈಗ ಇತ್ತೀಚೆಗೆ ತನ್ನ ಜೀವನದ ಅನುಭವಗಳನ್ನು ಕೂಡ ಬರಿತಾ ಇದ್ರು, ಬರವಣಿಗೆಯಲ್ಲಿ ತೊಡಗಿಸ್ಕೊಂಡಿದ್ರು. ಎಲ್ಲಾ ರೀತಿಯಲ್ಲೂ ಫಿಟ್ ಆಗಿದ್ರು ಅವರು. ಅವ್ರಿಗೆ ಯಾವ ರೀತಿಯಂತಹ ಸಾಯುವಂತಹ ಅಥವಾ ಹೃದಯದಲ್ಲಿ ಗಂಭೀರವಾದಂತಹ ಸಮಸ್ಯೆಗಳು ಇರ್ಲೇ ಇಲ್ಲ. ಅಂದ್ರೆ ಬಹುಶಃ ಹೊರಗಡೆ ಕೂಡ ಕಾಣಿಸಿಕೊಳ್ತಾ ಇರ್ಲಿಲ್ಲ, ಅಂದ್ರೆ ಆಕ್ಟಿವ್ ಆಗಿ ಕಾಣಿಸ್ತಾ ಇದ್ರು ಅನ್ನುವಂಥದ್ದು. ಹೌದೌದು, ಆಕ್ಟಿವ್ ಆಗಿದ್ರು. ಈ ಲಾಕ್ಡೌನ್ ಬರುವವರೆಗೆ ಅಂತೂ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ರು. ಮಾರ್ಚ್ 15ನೇ ತಾರೀಕು ಕೂಡ ಮಂಗಳೂರಿಗೆ ಬಂದಿದ್ದಾರೆ. ಲಾಕ್ಡೌನ್ ಘೋಷಣೆ ಆಗೋಕೆ 4-5 ದಿವಸ ಹಿಂದೆ ಮಂಗಳೂರಿಗೆ ಬಂದಿದ್ದಾರೆ. ಬಜ್ಪೆಯಲ್ಲಿ ನಾವಿಬ್ರು ದಲಿತ ಸಂಘಟನೆಯ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಭಾಗವಹಿಸಿದ್ರು. ಅಷ್ಟು ಲವಲವಿಕೆಯಿಂದ ಇದ್ರು. ಆ ನಂತರನೂ ಕೂಡ ದಿನ ವಾಕ್ ಮಾಡ್ತಾ ಇದ್ರು. ಸಂಜೆ ಹೊತ್ತು ವಾಕ್ ಟೈಮ್ ಅಲ್ಲಿ ನನ್ನ ಹತ್ರ ಹೆಚ್ಚಿನ ಸಂದರ್ಭದಲ್ಲಿ ಫೋನ್ ಮೂಲಕ ಮಾತಾಡ್ತಾ ಇದ್ರು. ಇಂಥ ಯಾವ ಇವುಗಳು ಕೂಡ ಆರೋಗ್ಯದ ಸಮಸ್ಯೆ ಇರಲಿಲ್ಲ. ಇದಂತೂ ಅರಗಿಸ್ಕೊಳ್ಳಿಕ್ಕೆ ಆಗದಂತಹ ಮತ್ತು ನಂಬಲಿಕ್ಕೆ ಆಗದಂತಹ ಒಂದು ಸಾವು.